ಹಾಯ್, ಗುಡ್ ಮಾರ್ನಿಂಗ್. ಟೈಮ್ ಆಗಿರೋದು 9:30. ನಾನು ಇವಾಗ ಎದ್ದಿದ್ದೀನಿ. ನನ್ನ ಹಸ್ಬೆಂಡ್ ಇನ್ನೂ ಮಲಗಿದ್ದಾರೆ. ಸೊ ಹಲ್ಲುಜ್ಬೇಕು, ಫ್ರೆಶನ್ ಅಪ್ ಆಗಬೇಕು. ಒಂದು ವೆಕೇಶನ್ ಅಂತ ಬಂದಾಗ ನಮ್ಮ ದಿನಚರಿ ಯಾವ ರೀತಿ ಇರುತ್ತೆ ಅಂತ ಇವತ್ತಿನ ವಿಡಿಯೋದಲ್ಲಿ ನೀವು ನೋಡ್ತೀರಾ. ಸೊ ಶುರು ಮಾಡೋಣ. ವಾಯ್ಸೆಲ್ಲ ಹೋಗಿದೆ. ರಾತ್ರಿ ಅಂತೂ ಚಳಿ ಆಗುತ್ತೆ, ಶೆಕೆ ಆಗುತ್ತೆ. ಬಿಕಾಸ್ ನಾವು ಹಾಕೊಂಡಿರುವಂಥ ಬ್ಲ್ಯಾಂಕೆಟ್ ಇದೆಯಲ್ಲ, ಅದು ತುಂಬಾ ಕಂಫರ್ಟಿಂಗ್ ಆಗಿತ್ತು. ಆ್ಯಂಡ್ ಹೊಸ ಜಾಗ ಅಲ್ವಾ, ನಿದ್ದೆ ಬರ್ತಾನೂ ಇತ್ತು, ಮನೆ ಮಧ್ಯೆ ಎಚ್ಚರನೂ ಆಗ್ತಾ ಇತ್ತು. ಸೊ 7:15 ಎದ್ದಿದ್ದೀನಿ. ಬೆಡ್ಡಲ್ಲೇ ಒದ್ದಾಡ್ತಾ ಇದೆ, ಮೊಬೈಲ್ ನೋಡ್ತಾ ಇದೆ. ಸೊ ಐ ಥಾಟ್ ಇನ್ನೇನು ಶುರು ಮಾಡಬೇಕು. ಸೊ ಎನರ್ಜಿ ಬರಲಿ. ಎದ್ದಿದ ತಕ್ಷಣ ಮಾಮೂಲಿ ಎಲ್ಲರೂ ಮಾಡೋದು, ಹಲ್ಲುಜ್ಬೇಕು, ಮುಖ ತೊಳಿಬೇಕು, ವೇಟ್ ಚೆಕ್ ಮಾಡಬೇಕು. ಮೋಸ್ಟ್ ಇಂಪಾರ್ಟೆಂಟ್ ಇದು. ಆಮೇಲೆ ರೆಡಿ ಆಗಬೇಕು ಇಡೀ ದಿನಕ್ಕಂತ ಹೇರ್ ಸ್ಟ್ರೈಟ್ನಿಂಗ್ ಮಾಡ್ತಾ ಇದ್ದೀನಿ. ಹಾಗೆಯೇ ನನ್ನ ಮಾರ್ನಿಂಗ್ ಸ್ಕಿನ್ ಕೇರ್ ಕೂಡ. ನಾವಿಷ್ಟೆಲ್ಲ ತಯಾರಿ ಅಥವಾ ಫ್ರೆಶ್ ಆಗಿ ಕಾಣಿಸ್ಬೇಕು ಅಂತ ಅಲ್ಲಿ ಒಬ್ರು ನಿದ್ದೆ ಮಾಡ್ತಾ ಇದ್ದಾರೆ. ಎಷ್ಟು ನಿದ್ದೆ ಮಾಡ್ತಾ ಇದ್ದಾರೆ ಅಂದ್ರೆ ಭಗವಂತ ಅವ್ರನ್ನ ಹೋಗಿ ಎಬ್ಬಿಸ್ಬೇಕು. ಟೈಮ್ ಆಗಿದೆ, ಹೊಟ್ಟೆ ಹಸಿತಾ ಇದೆ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಏಯ್, ಎಂಟಲ್ಲ, 10:30 ಹೋಗೋಣ. ಮತ್ತೆ ಹೊರಗಡೆ ಹೋಗೋದಕ್ಕೆ ಲೇಟ್ ಆಗುತ್ತೆ. ಬಾ. ಗುಡ್ ನೈಟ್. ನಾನು ಒಬ್ಳೆ ಹೋಗ್ಬಲ್ಲ, ನಿಜವಾಗ್ಲು ಎಲ್ಲ ಕಡೆ ಹೋಗ್ಬರ್ತೀನಿ ಒಬ್ಳೆ. ನೀವಿಲ್ಲೇ ಇರ್ತೀರಾ, ನಿದ್ದೆ ಮಾಡ್ತೀರಾ? ನಿದ್ದೆ ಮಾಡ್ತೀರಾ ಚಿನ್ನ ಬಂಗಾರು? ಗುಡ್ ಮಾರ್ನಿಂಗ್ ಬೇಬಿ. ಗುಡ್ ಮಾರ್ನಿಂಗ್ ಕುಂದಮ್ಮ. ಕ್ಯಾಮ್ರಾ ಇಟ್ಟಿದ್ದೀನಿ. ಎಲ್ಲಿ? ಓಹೋ, ಕಣ್ಣೆದುರುಗಡೆನೇ ಇದೆಯಾ? ಸೇ ಹಾಯ್ ಎಲ್ಲರಿಗೂ. ಡಿಸ್ಟರ್ಬ್ ಮಾಡ್ತೀರಾ ಬೆಳಿಗ್ಗೆ? ಹೊಡೋಣ. ಕ್ಯಾಮ್ರಾ ಇದೆ ಅಂತ ಬೈತಾ ಇಲ್ವಾ? ನನ್ನ ಹಸ್ಬೆಂಡ್ ಇವಾಗ ಮಾರ್ನಿಂಗ್ ಫ್ರೆಶನ್ ಅಪ್ ಆಗ್ತಾ ಇದ್ದಾರೆ. ಆದರೆ ಅದೇ ಸಮಯದಲ್ಲಿ ನಾನು ಟೈಮ್ ಉಪಯೋಗಿಸಿ ಏನು ಮಾಡ್ತೀನಿ ಅಂದರೆ, ನನ್ನ ಬಟ್ಟೆ, ಅವ್ರ ಬಟ್ಟೆ, ಏನೇನೆಲ್ಲ ಐಟಮ್ಸ್ ಇಡಬೇಕು, ಏನೇನೆಲ್ಲ ಹೊರಗಡೆ ಹೋಗ್ಬೇಕಾದ್ರೆ ತಗೊಂಡು ಹೋಗ್ಬೇಕು, ಅದನ್ನೆಲ್ಲ ರೆಡಿ ಮಾಡ್ಕೊಂಡಿರ್ತೀನಿ. ಸೊ ಇಸ್ತ್ರಿ ಮಾಡೋದಂದರೆ ನನಗಂತೂ ತುಂಬಾ ಇಷ್ಟ. ಸೊ ನೀಟಾಗಿ ಐನಿಂಗ್ ಕೆಲಸ. ಹೇಗಿದ್ರು ಎದ್ದೇಳೋದು ಲೇಟ್ ಆಗಿದೆ. ಸೊ ಕ್ವಿಕ್ಕಾಗಿ ಬ್ರೇಕ್ಫಾಸ್ಟ್ ಮಾಡಬೇಕು. ಬ್ರೇಕ್ಫಾಸ್ಟ್ 12 ಗಂಟೆ ತನಕ ಇದೆ. ನಾವು ಬಂದಿರೋದು ಎಷ್ಟು ಗಂಟೆಗೆ? 11:15. ಮುಗಿಬೇಕಾದ್ರೆ ನಾವು ಬರ್ತೀವಿ. ಮುಗಿತೆ ಹೋಗೋಣ ಅಂತ. ಏನೆಲ್ಲ ತಗೊಂಡಿದ್ದೀನಿ ಅಂದರೆ, ಇದು ಆ್ಯಪಲ್ ಡಿಟಾಕ್ಸ್ ಡ್ರಿಂಕ್, ಸ್ವಲ್ಪ ಕೇಕ್, ಸ್ಕ್ರಾಂಬಲ್ಡ್ ಎಗ್, ಹ್ಯಾಶ್ ಬ್ರೌನ್. ಬ್ರೇಕ್ಫಾಸ್ಟ್ ಆದಮೇಲೆ ಬೇಗ ಓಡಿ ಹೋಗಿ ನಾನು ರೆಡಿ ಆಗೋದು. ಹುಡುಗಿರಂದ್ರೆ ಗೊತ್ತೇ ಇದೆ, ಮೇಕಪ್ಗೆ ಜಾಸ್ತಿ ಟೈಮ್ ಬೇಕಾಗುತ್ತೆ. ಸೊ ನಾನು ಫಟಾಫಟ್ ಅಂತ ಮಾಡ್ತಾ ಇರ್ತೀನಿ. ಮೀನ್ವೆಲ್ ನನ್ನ ಹಸ್ಬೆಂಡ್ ರೆಡಿ ಆಗ್ತಾರೆ. ಆ್ಯಂಡ್ ಇಬ್ರು ಅರ್ಜೆಂಟಲ್ಲಿ ರೆಡಿ ಆಗಿಬಿಟ್ಟು ಬನ್ನಿ ಇವಾಗ ನಮ್ಮ ಫೈನಲ್ ಲುಕ್. ಎಲ್ಲ ಆಯ್ತು, ಇಬ್ರು ಫ್ರೆಶನ್ ಅಪ್ ಆಗಿದ್ದೀವಿ. ಇದೀಗ ರೆಡಿ ಆಗಿದ್ದೀವಿ. ನಾವು ಶಾಪಿಂಗ್ ಹೋಗ್ಬೇಕು. ಎಲ್ಲಿ ಹೋಗ್ತೀವಿ ಅಂತ ನಿಮಗೆ ಕಮಿಂಗ್ ವ್ಲಾಗ್ಸ್ ಅಲ್ಲೆಲ್ಲ ಅದು ಖಂಡಿತವಾಗ್ಲೂ ಗೊತ್ತಾಗುತ್ತೆ. ಇದು ನಮ್ಮ ದಿನಚರಿಯ ಮೊದಲನೆಯ ಒಂದು ಸ್ಟೆಪ್. ಸುಮಾರಷ್ಟು 1 ಗಂಟೆ ಆಗ್ತಾ ಬಂದಿದೆ. ಹೊರಡೋಣ. ತುಂಬಾ ಲೇಟ್ ಆಯ್ತು. ನಾವಿಬ್ರು ಹೇಗಿದ್ರು ಲೇಟ್. ಲೆಟ್ಸ್ ಗೋ. ಪ್ರತಿ ಸತಿ ನಾವು ಎಲ್ಲಾದ್ರೂ ಹೋಗ್ಬೇಕು ಅಂದ್ರೆ ಟ್ಯಾಕ್ಸಿನಲ್ಲಿ ಓಡಾಡ್ತೀವಿ. ಫಾರ್ ಚೇಂಜ್ ಅನ್ಕೊಂಡ್ವಿ, ನಾವು ಇವಾಗ ಮೆಟ್ರೋದಲ್ಲಿ ಹೋಗ್ಬೇಕು. ಬಿಕಾಸ್ ನಾವಿರೋ ಹೋಟೆಲಿಂದ ಮೆಟ್ರೋ ಸ್ಟೇಷನ್ ತುಂಬಾನೇ ಹತ್ರದಲ್ಲಿತ್ತು. ಇನ್ಫ್ಯಾಕ್ಟ್ ವಾಕೇಬಲ್ ಡಿಸ್ಟೆನ್ಸ್ ಅಲ್ಲೇ ಇತ್ತು. ಹಾಗೇನೆ ಇಲ್ಲಿ ನೋಡ್ತಾ ಇದ್ದೀರಾ, ಇದು ಪೊಲೀಸ್ ಜೀಪ್. ಇಲ್ಲಿ ಯಾವ ರೀತಿ ಇದೆಯಾ ಅಂತ ನೀವು ನೋಡಿ. ಮೆಟ್ರೋ ಸ್ಟೇಷನ್ ಏನು ಸ್ಪೆಷಲ್ ಆಗಿಲ್ಲ. ನಮ್ಮ ಬೆಂಗಳೂರಲ್ಲಂತೂ ಅದ್ಭುತವಾಗಿದೆ ಮೆಟ್ರೋ ಸ್ಟೇಷನ್. ತುಂಬಾನೇ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಅದೇ ರೀತಿಯಲ್ಲೂ ಇಲ್ಲೂ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ತುಂಬಾನೇ ಚೆನ್ನಾಗಿರುವಂಥ ಫೆಸಿಲಿಟೀಸ್ ಇದೆ.
ಮೆಟ್ರೋ ಲೈನ್ 1, ಮೆಟ್ರೋ ಲೈನ್ 2 ಅಂತ ಡಿಫ್ರೆಂಟ್ ಮೆಟ್ರೋ ಲೈನ್ಸ್ ಇದೆ. ಇದು ಮೆಟ್ರೋ ಸ್ಟೇಷನ್, ಆದರೆ ಇಲ್ಲಿ ಎಷ್ಟು ಪ್ರೊಟೆಕ್ಷನ್ ಇದೆ ನೋಡಿ. ಟ್ರೈನ್ ಬಂದಾಗ ಮಾತ್ರ ಈ ಗ್ಲಾಸಸ್ ಎಲ್ಲ ಓಪನ್ ಆಗುತ್ತೆ. ನಮ್ಮ ಇಂಡಿಯಾದಲ್ಲಿ ಮೆಟ್ರೋ ಸ್ಟೇಷನ್ ಹೇಗಿದೆ ನೋಡಿ, ರಿಸ್ಕ್ ಇದೆ ಅಲ್ವಾ, ಬೀಳುವಂಥ ಚಾನ್ಸಸ್ ಇದೆ. ಒಂದು ಸ್ವಲ್ಪ ಎಡ್ಜಿಗೆ ಹೋದರೆ ಸೆಕ್ಯೂರಿಟಿ ಅವ್ರು ನೋಡ್ತಾನೆ ಇರಬೇಕು 24 ಗಂಟೆ. ಇಲ್ಲಿ ಯಾರೂ ಸೆಕ್ಯೂರಿಟಿ ಇರಲ್ಲ, ಸೊ ತುಂಬ ಸೇಫ್ಟಿ ಅಂತಲೇ ಹೇಳ್ಬೋದು. ಆ್ಯಂಡ್ ಉಳಿದಿರೋದೆಲ್ಲ ಸೇಮ್ ಇಂಡಿಯಾ ಥರನೇ. ಗ್ರೀನ್ ಲೈನ್ ಇದೆ, ರೆಡ್ ಲೈನ್ ಇದೆ, ಎಲ್ಲಿ ಹೋಗ್ಬೇಕು ಏನು ಅಂತ ಕ್ಲಿಯರಾಗಿ ಬರೆದಿದ್ದಾರೆ. ತುಂಬ ಟಯರ್ಡ್ ಆಗಿದ್ದೀವಿ ಅಪ್ಪ. ಈ ಮಾಲ್ ಬರೋದಕ್ಕೆ ನಾವಿರೋ ಕಡೆಯಿಂದ ಒಂದು ಕಾರ್ನರಲ್ಲಿದೆ. ನಮ್ಮ ನಾಗ್ಸಂದ್ರ ಎಲ್ಲ ಇದೆಯಲ್ಲ ಆ ಥರ ದೂರದಲ್ಲಿ ಅಲ್ಲ, ಎಂಡಲ್ಲಿದೆ. ಯಾಕೆ ಇಲ್ಲಿ ಸ್ಪೆಸಿಫಿಕ್ ಆಗಿ ನನ್ನ ಫ್ರೆಂಡ್ಸ್ ಬರೋದಕ್ಕೆ ಹೇಳಿದ್ದಾರೆ ಅಂತ ನನಗೆ ಗೊತ್ತಿಲ್ಲ. ಇವತ್ತು ಹೋಗ್ಬಿಟ್ಟು ನೋಡಬೇಕು. ಐ ಹೋಪ್ ಅಲ್ಲಿಂದ ಇಲ್ಲಿ ಕಷ್ಟಪಟ್ಟು ಬಂದಿದ್ದಕ್ಕೆ ವರ್ತ್ ಆಗಿರುತ್ತೆ. ಹೊಟ್ಟೆ ಹಸುವಾಗ್ತಿದೆ. KFC ಸ್ಮೆಲ್ ಬರ್ತಾ ಇದೆ. ಬಂದಿರೋದು ಲೇಡೀಸ್ ಲಾಂಡ್ರಿ ಸೆಕ್ಷನ್ಗೆ. ಸೊ ನನ್ನ ಹಸ್ಬೆಂಡ್ ನೋಡ್ತಾ ಇದ್ದಾರೆ. ಯಾವ ನೈಟ್ ಸೂಟ್ ಇಷ್ಟ ಆಯಿತು? ಇಲ್ಲಿ ಪ್ರಮೋಷನ್ ನಡೀತಾ ಇದೆ. ಎರಡಕ್ಕೆ ಎಷ್ಟು 199, ಅಂದರೆ ಎಷ್ಟು ಅಂದರೆ 4000 ಆಗುತ್ತೆ. ಆ್ಯಕ್ಚುಲಿ ನೋಡಿದ್ರೆ ಚೆನ್ನಾಗಿದೆ ಕ್ವಾಲಿಟಿ ಆ್ಯಂಡ್ ಸ್ಯಾಟಿನ್ ಮೆಟೀರಿಯಲ್ ಇದೆ. ಸೊ ವರ್ತ್ ಇಟ್. ಬೇರೆನೂ ಇದೆ ಕಲೆಕ್ಟ್. ಆಯ್ತು, ಥ್ಯಾಂಕ್ ಯು. ನನ್ನ ಶಾಪಿಂಗ್ ಆಯಿತು. ಇದೀಗ ಹಸ್ಬೆಂಡ್ ಶಾಪಿಂಗ್. ಅವರಿಗೆ ಡೆಕೆಥ್ಲಾನಲ್ಲಿ ಒಂದು ಸ್ವಲ್ಪ ಸ್ಪೋರ್ಟ್ಸ್ ರಿಕ್ವೈರ್ಡ್ ಪ್ರಾಡಕ್ಟ್ಸ್ ಬೇಕಾಗಿತ್ತು. ಅದು ಯಾಕೆ ಏನು ಅಂತ ನಿಮಗೆ ಕಮಿಂಗ್ ಬ್ಲಾಗ್ಸಲ್ಲಿ ಖಂಡಿತವಾಗ್ಲೂ ತಿಳಿಸ್ತೀನಿ. ಒಂದು ಚಿಕ್ಕ ಬ್ರೇಕ್. ಮಳೆಗಾಲ ಬರುತ್ತೆ, ಬಿಸಿಲು ಬರುತ್ತೆ, ಚಳಿಗಾಲನೂ ಬರುತ್ತೆ. ಇದೀಗ ಚಳಿಗಾಲದ ಸಮಯ ಅಲ್ವಾ. ಸೊ ಚಳಿ ಶುರು ಆಗ್ತಾ ಇದ್ದಂಗೆನೆ ಬಾಡಿನಲ್ಲಿ ಚೇಂಜಸ್ ಬರುತ್ತೆ, ನಮ್ಮ ಸ್ಕಿನ್ ನಲ್ಲೂ ಕೂಡ ವ್ಯತ್ಯಾಸ ಬರುತ್ತೆ. ಕರೆಕ್ಟ್. ಅದು ಬೇರೆ ನಾನು ಮನೆಯಲ್ಲಿ ಇರ್ತೀನ, ಇಲ್ಲ ಹೊರಗಡೆ ಹೋಗ್ತೀವಿ, ಟ್ರಿಪ್ ಅಂತ ಹೋಗ್ತೀವಿ, ಅಲ್ಲಿ ಇಲ್ಲಿ ಅಂತ ಹೋಗ್ತಾನೆ ಇರ್ತೀವಿ. ಸೊ ನನ್ನ ಹೊಸ ಸ್ಕಿನ್ ಕೇರ್ ಬಗ್ಗೆ ಮಾತಾಡಬೇಕು. ಈ ಒಂದು ಬಾಸ್ಕೆಟ್ ಅಲ್ಲಿ ಇದೆ ನನ್ನ ನ್ಯೂ ಸ್ಕಿನ್ ಕೇರ್. ಇದರಲ್ಲಿ ನನ್ನ ಫೇವ್ರೆಟ್ ಮಾಯಿಶ್ಚರೈಸರ್ ಇದೆ. ಇದು ನಾನು ವಿಂಟರ್ ಗಂತಾನೆ ಸ್ಪೆಸಿಫಿಕ್ ಆಗಿ ತಗೊಂಡಿರುವಂತದ್ದು. ಅದೇ ರೀತಿಯಲ್ಲಿ ನನ್ನ ನೈಟ್ ಕ್ರೀಮ್, ಹಾಗೇನೆ ತುಟಿ ಒಣಗೋಗ್ತಾ ಇರುತ್ತಲ್ಲ ಅದಕ್ಕೆ ಅಂತ ಎಕ್ಸ್ಫೋಲಿಯೇಟರ್, ಹಾಗೇನೆ ಕೊನೆಯದಾಗಿ ಒಂದು ಲಿಪ್ ಬಾಮ್. ಇದಿಷ್ಟಿದ್ರೆ ಸಾಕು ನಮ್ಮ ಸ್ಕಿನ್ ಕೇರ್ ಮಾಡೋದಕ್ಕೆ. ಆರಾಮದಲ್ಲಿ ವಿದೌಟ್ ಎನಿ ಡ್ರೈನೆಸ್ ನಾವು ಇರ್ಬೋದು. ಫಸ್ಟ್ ನಾನು ಬಾಡಿ ಶಾಪ್ ಬಗ್ಗೆ ಮಾತಾಡಬೇಕು. ನನಗೆ ನನ್ನ ಹಸ್ಬೆಂಡ್ಗೆ ಬಾಡಿ ಶಾಪ್ ಅಂದ್ರೆ ತುಂಬಾನೇ ಇಷ್ಟ. ಇಲ್ಲಿ ನಾವು ಯೂಸ್ ಮಾಡಿರುವಂತ ಬಾಕ್ಸಸ್ ನ ಇಟ್ಟಿದ್ದೀನಿ ನಿಮ್ಗೂ ಗೊತ್ತಾಗ್ಲಿ ಅಂತ. 1, 2, 3, 4 4 ಬಾಕ್ಸಸ್. ಇಲ್ಲಿ ತನಕ ಬಾಡಿ ಶಾಪ್ ಅಲ್ಲಿ ಯಾವ್ಯಾವ ಮಾಯಿಶ್ಚರೈಸರ್ಸ್ ಇದೆ, ಅಲ್ಲಿ ಯಾವ್ಯಾವ ಡಿಫ್ರೆಂಟ್ ಫ್ಲೇವರ್ಸ್ ಇದೆ, ಪ್ರತಿಯೊಂದನ್ನ ನಾವು ಟ್ರೈ ಮಾಡಿದೀವಿ. ಅಂಡ್ ಒಂದ್ಸತಿ ಅಲ್ಲ 2 ಸತಿ. ಸೊ ಇದು ನಮ್ಮ ಕಾನ್ಸ್ಟೆಂಟ್, ಪ್ರತಿ ದಿನ ನಾವಿಬ್ರು ಯೂಸ್ ಮಾಡೋದಿದು. ಮತ್ತೆ ನಾನು ಅಮೆಝಾನ್ ಇಂದ ಬಾಡಿ ಶಾಪ್ ಮ್ಯಾಂಗೋ ಫ್ಲೇವರ್ ಹಾಗೇನೆ ಬಾಡಿ ಶಾಪ್ ಶಿಯಾ ಬಟರ್ ನ ಆರ್ಡರ್ ಮಾಡಿದೀನಿ. ನೆಕ್ಸ್ಟ್ ನನ್ನ ನೈಟ್ ಕ್ರೀಮ್. ನಾನು ನಿಮ್ಗೆ 3 ಮಂತ್ಸ್ ಮುಂಚೆ ಒಂದ್ಸತಿ ತೋರಿಸಿದೆ. ನಾನು ಕಾಮ ಆಯುರ್ವೇದ ಅವರ ನೈಟ್ ಕ್ರೀಮ್ ತಗೊಂಡಿದ್ದೀನಿ, ಅದನ್ನ ಟ್ರೈ ಮಾಡಬೇಕು ಅಂತ. ನನ್ನ ಸ್ಕಿನ್ ಬಂದ್ಬಿಟ್ಟು ಡ್ರೈ ಆಯ್ತಾ, ಸೊ ನಾನು ಪ್ರತಿ ದಿನ ಇದನ್ನ ನೈಟ್ ಯೂಸ್ ಮಾಡಿದೀನಿ ಅಂಡ್ ತುಂಬಾನೇ ಚೆನ್ನಾಗಿತ್ತು. ಸೊ 1 ಡಬ್ಬ ಹೋಗ್ಬಿಟ್ಟು ಇವಾಗ 2ನೇ ಡಬ್ಬ ಬಂದಿದೆ. ಯಾಕಂದ್ರೆ ನಾನು ಯೂಸ್ ಮಾಡ್ತಾ ಇದ್ದಂತ ಫಸ್ಟ್ ಡಬ್ಬ ಖಾಲಿ ಆಗ್ತಾ ಬಂದಿದೆ. ಸೊ ಇದರ ರೀಫಿಲ್ ಮಾಡ್ಬೇಕು ಅಂದ್ರೆ ಇನ್ನೊಂದು ಡಬ್ಬ ತಂದಿದ್ದೀನಿ. ಇನ್ನ ಚಳಿಗಾಲ ಅಂದ್ಮೇಲೆ ನೀವ್ ಏನ್ ಮಾಡದೇ ಇದ್ರು, ನೀರ್ ಕುಡಿದೇ ಇದ್ರು ನಿಮ್ಮ ಲಿಪ್ಸ್ ಡ್ರೈ ಆಗೋದು ಸಹಜ. ಅದಕ್ಕೋಸ್ಕರ ನಾನ್ ತಗೊಂಡಿರೋದು ಡಾಟ್ ಅಂಡ್ ಕೀ ಅವರ ಲಿಪ್ ಎಕ್ಸ್ಫೋಲಿಯೇಟರ್. ಇದನ್ನ ಕೈಯಿಂದ ತೆಗೆದು ಹಿಂಗ್ ಮಾಡ್ಬಿಟ್ಟು, ಸ್ವಲ್ಪ ಶುಗರಿ ಇದೆ, ಮಿಂಟ್ ಅಂಡ್ ಶುಗರ್ ತರ ಇದೆ, ಸಿಹಿ ಇದೆ. ಅದನ್ನ ಹಿಂಗೆ ತುಟಿಗೆ ರಬ್ ಮಾಡಿದ್ರೆ ಅಲ್ಲೆಲ್ಲ ಡೆಡ್ ಸ್ಕಿನ್ ಸೆಲ್ಸ್ ಇರುತ್ತಲ್ಲ ಅದೆಲ್ಲ ಹೋಗುತ್ತೆ. ಸೊ ಅದಕ್ಕೋಸ್ಕರ ಇದನ್ನ ತಗೊಂಡ್ ಬಂದಿದ್ದೀನಿ. ಅಂಡ್ ಕೊನೆಯದಾಗಿ ನಮ್ಮ ಲೋಟಸ್ ಬ್ರ್ಯಾಂಡ್ ಇಂದ ಒಂದು ಲಿಪ್ ಬಾಮ್ ತಗೋ ಬಂದಿದ್ದೀನಿ. ಬಿಕಾಸ್ ಎಕ್ಸ್ಫೋಲಿಯೇಟ್ ಮಾಡ್ಮೇಲೆ ಸ್ಕಿನ್ ನ ಚೆನ್ನಾಗಿ ಇಡ್ಬೇಕಲ್ವಾ, ಸಾಫ್ಟ್ ಆಗಿ ಇರುತ್ತೆ. ಆದ್ಮೇಲೆ ಲೋಟಸ್ ಬ್ರ್ಯಾಂಡ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ನನಗೆ. ನನ್ನ ವಿಂಟರ್ ಸ್ಕಿನ್ ಕೇರ್ ರುಚಿನಲ್ಲಿ ಏನೆಲ್ಲ ಇದೆ ಅಂತ ನೀವು ನೋಡಿದ್ರಲ್ಲ. ನಿಮ್ಗೂ ಈ ಒಂದು ಪ್ರಾಡಕ್ಟ್ಸ್ ಬೇಕು ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ. ಅಮೆಝಾನ್ ಥ್ರೂ ನಾನು ಪರ್ಚೇಸ್ ಮಾಡಿದೀನಿ. ಅಂಡ್ ಸದ್ಯಕ್ಕೆ ಆಫರ್ಸ್ ಇದ್ರೆ ನಿಮ್ಗೆ ಇನ್ನಷ್ಟು ಕಮ್ಮಿ ದರದಲ್ಲಿ ಈ ಎಲ್ಲಾ ಪ್ರಾಡಕ್ಟ್ ಸಿಗುತ್ತೆ. ಸೊ ಮಿಸ್ ಮಾಡದೆ ಸೆಲೆಕ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವಾಗ ಬ್ಲಾಗ್ ನ ಕಂಟಿನ್ಯೂ ಮಾಡೋಣ.
ನೀವು ನೋಡ್ತಾ ಇರೋದು ಫಟಾಫಟ್ ಕ್ಲಿಪ್ಸ್. ಆದರೆ ನಾವು ನಮ್ಮ ರೂಮಿಂದ ಬಿಟ್ಟು ಅಲ್ಲಿ ರೀಚ್ ಆಗೋದಕ್ಕೆ ತುಂಬ ಟೈಮೇ ಬೇಕಾಗಿತ್ತು. ಅದಾದಮೇಲೆ ಇಬ್ರದ್ದು ಶಾಪಿಂಗ್ ಎಲ್ಲ ಆಗೋಷ್ಟರಲ್ಲಿ ಒಂದು ಸ್ವಲ್ಪ ಎನರ್ಜಿ ಹೋಗಿರುತ್ತಲ್ವಾ. ಇಲ್ಲಿ ಮಧ್ಯದಲ್ಲಿ ಈ ಥರ ಒಂದು ಕ್ಯಾಂಡಿ ಶಾಪಿಗೆ ಬಂದು ಅಲ್ಲಿ ಒಂದು ಚಿಕ್ಕ ಕ್ಯಾಂಡಿನ ಇಬ್ರು ಎಂಜಾಯ್ ಮಾಡಿದ್ವಿ. ಹೊಟ್ಟೆ ತುಂಬುತ್ತಾ ಇಲ್ಲ, ಅದೇನೇ ಇದ್ರು ಒಂಥರ ಟೈಮ್ ಪಾಸ್ ತರ. ಅದಾದ್ಮೇಲೆ ನಾವು ಹೋಗಿದ್ದು ನಮ್ಮ ಲಂಚ್ಗೆ. ಇಬ್ರು ಒಂದೇ ತಟ್ಟೆನಲ್ಲಿ ತಿಂತಾ ಇದೀವಿ, ಬಿಕಾಸ್ ನಾವು ತಗೊಂಡಿರೋದು ವೆರಿ ಲಿಮಿಟೆಡ್ ಫುಡ್. ಸಿಕ್ಕಿದ್ದೇ ಚಾನ್ಸ್ ಅಂತ ಎಲ್ಲಾ ಕಡೆ ತಿಂತಾ ಇರಬಾರ್ದು ಅಂತ ಒಂದ್ ಸ್ವಲ್ಪ ಕಂಟ್ರೋಲ್ ಮಾಡೋದಕ್ಕೆ ಟ್ರೈ ಮಾಡಿದ್ವಿ. ಅಪರೂಪಕ್ಕೆ ಸ್ಪೈಸಿ ಇರೋದು ಸಿಕ್ತು. ಅಪರೂಪಕ್ಕಂತಲ್ಲ, ಸಿಗುತ್ತೆ ಇಲ್ಲೆಲ್ಲ. ಈ ಮಾಲಲ್ಲಿ ಅಷ್ಟಿಲ್ಲ ಆಪ್ಷನ್, ಬಟ್ ಜನರಲಿ ಎಲ್ಲ ಸ್ಪೈಸಿ ಇರುತ್ತೆ. ಇಂಡಿಯನ್ ರೆಸ್ಟೋರೆಂಟ್, ಈ ಮಾಲಲ್ಲಿ ಯಾವುದು ಇಂಡಿಯನ್ ರೆಸ್ಟೋರೆಂಟ್ ಇಲ್ಲ. ಏನ್ ಮಾಡ್ತಾ ಇದ್ರಿ ಇಷ್ಟೊತ್ತು? ನಾನು ಇವಾಗ ಬಂದೆ ಅಲ್ವಾ, ಲೇಟ್ ಆಯ್ತು. ಓಕೆ, ನಿಮ್ಗೆಲ್ಲ ನನ್ನ ಸ್ಟೋರಿ ಆಮೇಲೆ ಹೇಳ್ತೀನಿ. ಬಟ್ ಇವಾಗ ಏನಿದೆ ಡಿನ್ನರ್ಗೆ ತೋರಿಸಿ. ಡಿನ್ನರ್ ನಾವು ನಿನ್ನೆ ಏನು ಆರ್ಡರ್ ಮಾಡಿದ್ವಿ ಅದನ್ನೇ ಆರ್ಡರ್ ಮಾಡಿದೀವಿ. ಗ್ರಿಲ್ ಚಿಕನ್. ಬಟ್ ನಮ್ಮ ಪಾಪಗೆ ಎಂತ ಸ್ಪೆಷಲ್ ಆಗಿ ಹೊರಗಡೆಯಿಂದ ಅಬ್ಸಲ್ಯೂಟ್ ಮಾಡಿದ್ವಿ. ನಾವು ಶಾಪಿಂಗ್ ಮಾಡೋದು ಅರ್ಧ, ಇವರು ಮನೆಗೆ ಬಂದರು. ನಾನು ರೂಮ್ಗೆ ಹೋಗ್ತೀನಿ, ನೀನು ಎಲ್ಲಾದರೂ ಹೋಗು ಅಂತ ಬೇಕಿದ್ರೆ. ಸೊ ನಾನು ಬ್ರಾಂಚ್ ಲೆಸ್ ಅನ್ನೋ ಪ್ಲೇಸ್ ಇದೆ, ಅಲ್ಲಿಗೆ ಹೋಗಿ ಶಾಪಿಂಗ್ ಮಾಡಿದೆ. ಸೊ ನೋಡಿದ್ರಲ್ಲ, ವೆಕೇಶನ್ ಅಲ್ಲಿ ನಮ್ಮ ಒಂದು ದಿನಚರಿ ಯಾವ ರೀತಿ ಇರುತ್ತಂತ. ಅನ್ಕೊಂಡಿದ್ದೆ ಬೇರೆ, ಇವತ್ತು ಆಗಿದ್ದೆ ಬೇರೆ. ಅಂಡ್ ಹೊಸ ಎಕ್ಸ್ಪೀರಿಯನ್ಸ್ ಬೇರೆ ಆಯ್ತು. ನಾನು ಮೆಟ್ರೋದಲ್ಲಿ ಟ್ರಾವೆಲ್ ಮಾಡಿದೆ, ಚೆನ್ನಾಗಿ ಅನ್ನಿಸ್ತು. ತುಂಬಾನೇ ಬಿಸಿ ಡೇ ಆಯ್ತು, ತುಂಬಾನೇ ಟೈರಿಂಗ್ ಡೇ ಆಯ್ತು. ಕಮ್ಮಿನಲ್ಲಿ ಎಷ್ಟು ವಾಕ್ ಮಾಡಿದ್ವಿ ನಾವು? ನನ್ನ ಫೋನಲ್ಲಿ 5 ಕಿಲೋಮೀಟರ್ ತೋರಿಸ್ತಿದೆ. ನೀನು ಇನ್ನೂ ಜಾಸ್ತಿ ಮಾಡಿದ್ಯಾ, ಯಾಕಂದ್ರೆ ನೀನು ಇನ್ನೂ 2 hours ಎಕ್ಸ್ಟ್ರಾ ವಾಕ್ ಮಾಡಿದ್ಯಾ. ಸೊ ಇವರು ವೆಕೇಶನ್ ಅಂದ್ರೆ ಲಕ್ಸುರಿ ವೆಕೇಶನ್ ಇಷ್ಟಪಡ್ತಾರಪ್ಪ. ನಿದ್ದೆ ಮಾಡ್ಬೇಕು, ಲೇಟ್ ಆಗಿ ಎದ್ದೇಳ್ಬೇಕು, ರಿಲ್ಯಾಕ್ಸ್ ಆಗಿರ್ಬೇಕು. ನನಗೆ ವೆಕೇಶನ್ ಮತ್ತ ಎಲ್ಲ ನೋಡ್ಬೇಕು ಅಂತ. ಸೊ ಇಬ್ರು ಬ್ಯಾಲೆನ್ಸ್ ಮಾಡಬೇಕು, ಅದು ತುಂಬಾ ಕಷ್ಟ. ನೋಡಿ, ಆಪೋಸಿಟ್ ಪರ್ಸನಾಲಿಟೀಸ್ ನಮ್ದು. ಇವಳಿಗೆ ವೆಕೇಶನ್ ಅಂದ್ರೆ ಎಲ್ಲ ಪ್ಲೇಸು ನೋಡ್ಕೊಂಡು ಬರಬೇಕು, ನನಗೆ ಇಲ್ಲ, ಆರಾಮಾಗಿ ರಿಲ್ಯಾಕ್ಸ್ ಒಂದ್ ಕಡೆ ಇರಬೇಕು. ಈ ತರ ಡಿಫ್ರೆನ್ಸಸ್ ಇದ್ದೇ ಇರುತ್ತೆ ಎಲ್ಲರ ಫ್ಯಾಮಿಲಿಲೂ. ಅದೇ ನಾವು ಜಗಳ ಮಾಡ್ಕೊಂಡು ಕುತ್ಕೊಂಡ್ರೆ, ಈಗ ನಾನು ಎಲ್ಲೂ ಬರಲ್ಲ ಹೊರಗಡೆ ಅಂತೀನಿ ಜಾಸ್ತಿ, ಅದಕ್ಕೆ ಅವಳು ಇಲ್ಲ ನೀನು ಬರಲ್ಲ, ಎಲ್ಲೂ ಕರ್ಕೊಂಡು ಹೋಗಲ್ಲ ನನಗೆ ಅಂತ ಸಿಕ್ ಮಾಡ್ಕೊಂಡ್ರೆ, ಅಥವಾ ಇವಳೇನು ಎಲ್ಲ ಯಾವಾಗಲೂ ಓಡಾಡ್ತಾನೆ ಇರಬೇಕು, ನಾನು ಆರಾಮಾಗಿರ್ಬೇಕು ಇಲ್ಲಿ ಅಂತ ನಾನು ಸಿಕ್ ಮಾಡ್ಕೊಳ್ತಾನೆ. ಇಬ್ಬರಿಗೂ ಮೀಡಿಯಮ್ ಆಗಿ. ಅಫ್ಕೋರ್ಸ್ ಅವಳು ನನಗೋಸ್ಕರ ಕಾಂಪ್ರಮೈಸ್ ಮಾಡಿ ತುಂಬ ಜಾಗ ಬದಲು 1 or 2 ಪ್ಲೇಸಸ್ ಮಾಡ್ತಾಳೆ. ಅವಳಿಗೋಸ್ಕರ ಅಟ್ಲೀಸ್ಟ್ 1 or 2 ಪ್ಲೇಸ್ ಆದರೂ ನೋಡೋಣ ಅಂತ ನಾನು ನನ್ನ ಕಡೆಯಿಂದ ಸ್ವಲ್ಪ ಎಕ್ಸ್ಟೆಂಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಹಾಗೆ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಬೇಕು. ಅವಾಗವಾಗ ಇದೆಲ್ಲ ಸಣ್ಣ ಪುಟ್ಟದ್ದು ಇದ್ದೇ ಇರುತ್ತೆ, ಡಿಫ್ರೆನ್ಸಸ್ ಇದ್ದೇ ಇರುತ್ತೆ ಎಲ್ಲ ಕಪಲ್ಸು. ಬೇರೆಯವ್ರಿಗೆ ದೂರದ ಬೆಟ್ಟ ನುಣ್ಣಗೆ ಅನ್ನೋಗೆ ಬೇರೆ ಅವ್ರ ಲೈಫ್ ಎಷ್ಟು ಚೆನ್ನಾಗಿದೆ ಅಂತ ಎಲ್ಲ ಹೇಳ್ತಾರೆ. ಬಟ್ ಎಲ್ಲರ ಲೈಫಲ್ಲೂ ಡಿಫ್ರೆನ್ಸಸ್ ಇದ್ದೇ ಇರುತ್ತೆ, ಅದೆಲ್ಲ ಅಡ್ಜಸ್ಟ್ ಮಾಡಿಕೊಂಡು ಒಂದು ಕಾಂಪ್ರಮೈಸ್ ಬರಬೇಕು. ಸೊ ಟ್ರೂ, ಕರೆಕ್ಟಾಗಿ ಹೇಳಿದ್ದೀರಾ. ಸೊ ಐ ಹೋಪ್ ನಿಮ್ಮೆಲ್ಲರಿಗೂ ಒಂದು ವಿಡಿಯೋ ಇಷ್ಟವಾಗಿರುತ್ತೆ. ಆ್ಯಂಡ್ ಇವ್ರು ಕರೆಕ್ಟ್ ಆಗಿರತ್ತ ಹೇಳಿರುವಂಥ ಮಾತು ಬಗ್ಗೆ ಯೋಚನೆ ಮಾಡಿರ್ತೀರಾ. ಅಷ್ಟೇ, ನಾನಂತೂ ಎಂಜಾಯ್ ಮಾಡಿದ್ದೀನಿ, ಖುಷಿ ಪಟ್ಟಿದ್ದೀನಿ, ಚೆನ್ನಾಗಿದ್ದೀನಿ. ಆ್ಯಂಡ್ ಇವರು ಚೆನ್ನಾಗಿದ್ದಾರೆ. ಸೊ ಈ ವಿಡಿಯೋ ಇಷ್ಟವಾದಲ್ಲಿ ಹಿಟ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್. ಪ್ರೀತಿ ಸದಾ ಹೀಗೆ ಇರಲಿ, ನಿಮ್ಮ ಕನ್ನಡತೆಯನ್ನು ಸದಾ ಪ್ರೋತ್ಸಾಹಿಸಿ. ಲಾಟ್ಸ್ ಆಫ್ ಲವ್. ಬಾಯ್.